ಕೋಸ್ಟಲ್ ವುಡ್ ಇದೀಗ ಶೈನಿಂಗ್ ಆಗ್ತಾ ಇದೆ. ಹೊಸ ಪ್ರಯೋಗಗಳು ಕೋಸ್ಟಲ್ ವುಡ್ ನಲ್ಲಿ ನಡೀತಾ ಇದ್ದು ವಿಭಿನ್ನ ಚಿತ್ರಗಳು ತೆರೆಗೆ ಅಪ್ಪಳಿಸ್ತಾ ಇದೆ. ಈಗಾಗಲೇ ತನ್ನ ವಿಭಿನ್ನ ಹಾಸ್ಯಾತ್ಮಕ ಸಂಗೀತದಿಂದಾಗಿ ಕೋಸ್ಟಲ್ ವುಡ್ ನಲ್ಲಿ ಸಖತ್ ಹವಾ ಕ್ರಿಯೇಟ್ ಮಾಡ್ತಾ ಇರೋ ಸಿನಿಮಾ ಅಂದ್ರೆ ಅದು ಗಿರ್ಗಿಟ್. ಆರಂಭದಿಂದಲೇ ಒಂದಲ್ಲ ಒಂದು ವಿಚಾರಗಳಿಂದ ಭಾರಿ ಸುದ್ದಿ ಆಗ್ತಾ ಇರೋ ಗಿರ್ಗಿಟ್ ಇತ್ತೀಚೆಗೆ ಪೈರಸಿಯ ವಿಚಾರವಾಗಿ ಸಖತ್ ಸದ್ದು ಮಾಡಿತ್ತು. ಹೀಗಾಗಿ ಚಿತ್ರದ ನಿರ್ದೇಶಕ ರೂಪೇಶ್ ಶೆಟ್ರು ಲೀಕಾಸುರರ ವಿರುದ್ಧ ತೊಡೆತಟ್ಟಿ ಅಖಾಡಕ್ಕೆ ಇಳಿದಿದ್ದು ನಿಮ್ಗೆ ಗೊತ್ತೇ ಇದೆ. ಹೀಗಿರುವಾಗ ಇದೀಗ ಮತ್ತೊಂದು ಹ್ಯಾಪಿ ನ್ಯೂಸ್ ಗಿರ್ಗಿಟ್ ತಂಡದಿಂದ ಹೊರಬಿದ್ದಿದೆ. ಪಕ್ಕಾ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆಗಿರೋ ಗಿರ್ಗಿಟ್ ಚಿತ್ರ ಸೆನ್ಸರ್ ಅಂಗಳಕ್ಕೆ ಕಾಲಿಟ್ಟಿದೆ. ಅಷ್ಟೇ ಅಲ್ಲದೆ ಚಿತ್ರವನ್ನು ವೀಕ್ಷಿಸಿದ ಸೆನ್ಸರ್ ಮಂಡಳಿ ಯಾವೊಂದು ದೃಶ್ಯಕ್ಕೂ ಕತ್ತರಿ ಪ್ರಯೋಗಿಸದೆ ಯು ಸರ್ಟಿಫಿಕೇಟ್ ನೀಡಿದೆ. ಈಗಾಗಲೇ ಚಿತ್ರದ ಇಂಟ್ರೊಡಕ್ಷನ್ ಟೀಸರ್ ನಿಂದ ಹುಚ್ಚೆಬ್ಬಿಸಿರೋ ಗಿರ್ಗಿಟ್ ಯಾವಾಗ ತೆರೆ ಕಾಣುತ್ತೆ ಎನ್ನೋ ಕುತೂಹಲ ಪ್ರತಿಯೊಬ್ಬರಲ್ಲೂ ಇದ್ದೇ ಇದೆ. ಆದ್ರೆ ಇವೆಲ್ಲದಕ್ಕೂ ಕೆಲವೇ ದಿನಗಳಲ್ಲಿ ತೆರೆ ಎಳೆಯುವುದಾಗಿ ನಿರ್ದೇಶಕ ರೂಪೇಶ್ ಶೆಟ್ರು ಹೇಳಿದ್ರು. ಗಿರ್ಗಿಟ್ ತುಳು ಸಿನಿಮಾ ಯು ಸರ್ಟಿಫಿಕೇಟ್ದ ಮುಖೇನ ಸೆನ್ಸರ್ ಪಾಸ್ ಆದ್ರೆ ಸೊ ಅಂಚಾದ ಇಡೀ ಸಂಸಾರ ಸಮೇತರಾದ ಬರ್ತದೆ ಗಿರ್ಗಿಟ್ ಸಿನಿಮಾನ ಐನಾತ್ ಬೇಗ ನಿಗಲ್ ಥಿಯೇಟರ್ ತೂಪರ್. ಬಟ್ ಏಪ ಸಿನಿಮಾ ರಿಲೀಸ್ ಆಪನ್ ಪನ್ಪುನಂಚಿನ ವಿಚಾರ ಸದ್ಯಡೆ ಯಾನೇ ತೆರಿಪಾವೆ ಒಂಚೂರು ಕಾಪಲೆ ಒಂದು 2-3 ದಿನಟೆ ನಮ್ಮ ರಿಲೀಸ್ ಡೇಟ್ ಅನೌನ್ಸ್ ಆಪನ್. ಸೊ ಅಂಚಾದ ಸೆನ್ಸರ್ ದಕ್ಲು ವಿದೌಟ್ ಎನಿ ಕಟ್ ವಿದೌಟ್ ಎನಿಥಿಂಗ್ ಸೊ ಒಂದು ಎಡ್ಡೆ ಕುಟುಂಬ ಸಮೇತವಾದ ತೂಪುನಂಚಿನ ಸಿನಿಮಾ ಅಂದು ಯು ಸರ್ಟಿಫಿಕೇಟ್ ಕೊಡ್ತಾರೆ. ಕಾತುನಪ್ಲೆ ಒಂದು ಕಾಮಿಡಿ ಎಂಟರ್ಟೈನರ್ ಸಿನಿಮಾ ಗಿರ್ಗಿಟ್ ಸದ್ಯಡೆ ರಿಲೀಸ್ ಆಗ. ಈಗಾಗಲೇ ಇಂಟ್ರೊಡಕ್ಷನ್ ಪೋಸ್ಟರ್ ಟೀಸರ್ ಆಗಿ ಸಾಂಗ್ ಮೂಲಕ ತುಳುನಾಡಿನಾದ್ಯಂತ ಹೊಸ ಸಂಚಲನವನ್ನೇ ಮೂಡಿಸಿರೋ ಗಿರ್ಗಿಟ್ ಚಿತ್ರವನ್ನು ವೀಕ್ಷಿಸಲು ಪ್ರತಿ ತುಳುವರು ತುದಿಗಾಲಲ್ಲಿ ನಿಂತಿದ್ದಾರೆ. ಹಾಗೆ 3-4 ದಿನಗಳ ಒಳಗಾಗಿ ರಿಲೀಸ್ ಡೇಟ್ ಅನೌನ್ಸ್ ಆಗಲಿದೆ. ಈಗಾಗಲೇ ಟೀಸರ್ ಮತ್ತು ಸಾಂಗ್ಗೆ ಸಖತ್ ರೆಸ್ಪಾನ್ಸ್ ನೀಡಿರೋ ತುಳು ಪ್ರೇಕ್ಷಕ ಚಿತ್ರ ಬಿಡುಗಡೆಯಾದ ಮೇಲಂತೂ ಬಾಕ್ಸ್ ಆಫೀಸ್ ಅನ್ನು ಧೂಳಿಪಟ ಮಾಡೋದ್ರಲ್ಲಿ ಯಾವುದೇ ಸಂಶಯವಿಲ್ಲ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಕೋಸ್ಟಲ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ.